ಮರದ ಕೆತ್ತನೆಯಿಂದ ಸುಂದರವಾಗಿ ಮೂಡಿಬಂದಿರುವ ಮಂಗಳೂರಿನ ಬಿಡಿಜಿಪೈ ಆರ್ಟ್ಸ್ ಕ್ರಾಫ್ಟ್ ಎಂಪಾರಿಯಂನಲ್ಲಿ ಪುಷ್ಪರಥ ಹಾಗೂ ಪಲ್ಲಕ್ಕಿ ಸುಂದರವಾಗಿ ಮೂಡಿಬಂದಿದೆ. ನಗರದ ಮಣ್ಣಗುಡ್ಡೆಯ ಊರ್ವಿ ಶ್ರೀಕೃಷ್ಣ ಮಠಕ್ಕೆ ಪುಷ್ಪರಥ ಹಾಗೂ ಪಲ್ಲಕ್ಕಿ ಕೊಂಡೊಯ್ಯಲಾಯಿತು. 10 ಅಡಿಯ ಪುಷ್ಪರಥ ಹಾಗೂ ಪಲ್ಲಕ್ಕಿ ನೋಡುಗರ ಗಮನ ಸೆಳೆಯಿತು. ಇಲ್ಲಿನ ಅದ್ಭುತವೆನಿಸುವ ಮರದ ಚಿತ್ತಾರ ಎಂಥವರನ್ನ ಬೆರಗುಗೊಳಿಸುವುದರ ಜೊತೆಗೆ ಕೆತ್ತನೆಯು ಚಿತ್ತಾಕರ್ಷಕವಾದುದು. ಮಂಗಳೂರಿನ ಮಿಷನ್ ಹೈಸ್ಕೂಲ್ ರೋಡ್ನಲ್ಲಿರುವ ಬಿಡಿಜಿಪೈ ಆರ್ಟ್ಸ್ ಕ್ರಾಫ್ಟ್ ಎಂಪಾರಿಯಂನಲ್ಲಿ ಕಳೆದ ಹಲವು ವರ್ಷದಿಂದ ಕರಾವಳಿಯ ಜನತೆಗೆ ವಿಶ್ವಸನೀಯ ಸೇವೆಯನ್ನ ನೀಡುತ್ತಾ ಬಂದಿರುತ್ತಾರೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಮಾಲಕರಾದ ಬಿ ಮಹೇಶ್ ಪೈ ಹಾಗೂ ಫ್ಯಾಮಿಲಿ, ಊರ್ವಿ ಶ್ರೀಕೃಷ್ಣ ಮಠದ ಚಂದ್ರಶೇಖರ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು.